ಜೈ ಶ್ರೀರಾಮ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನೋಡಿ ಶ್ರೀಕೃಷ್ಣ ಧನ್ವಂತರಿ ಅಲಂಕಾರ ನೋಡ್ಕೋತಾ ಬನ್ನಿ. ಚಂದ್ರಶಾಲೆ ಆಂಜನೇಯ ದೇವರ ಅಲಂಕಾರ ತುಂಬಾ ಚೆನ್ನಾಗಿತ್ತು, ಗಂಧದ ಅಲಂಕಾರ. ಆನಂತರ ಭೋಜನಶಾಲೆ ದೇವರು. ಆಮೇಲೆ ನಿನ್ನೆ ನಡೆದಂತಹ ಈ ಶ್ರೀರು ಪರ್ಯಾಯದಲ್ಲಿ ಮಾತ್ರ ನಡೆಯುವಂತಹ ಶ್ರೀಕರ ಪೂಜೆನೆಲ್ಲ ನೋಡ್ಕೋತಾ ಬನ್ನಿ. ಸಂಜೆ ಚಾಮರ ಸೇವೆ ಆದಾಗ ಅಲ್ಲೇ ಶ್ರೀಕರ ಪೂಜೆ ಮಾಡ್ತಾರೆ. ತುಂಬ ಚೆಂದ ಹೂವಿನ ಅಲಂಕಾರ ಇತ್ತು. ಈ ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನೋಡ್ಬೋದು. ಆನಂತರ ನಿನ್ನೆ ನನ್ನ ಅತ್ತೆಯ ಮಾಸಿಕಕ್ಕೆ ನಡೆದ ಅಡುಗೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಪಾಯಸ, ಅನ್ನ, ಕೋಸಂಬರಿ ಎಲ್ಲರೂ ಇದೆ ನೋಡ್ಬೋದು. ಫಸ್ಟ್ ನೋಡಿ, ಆಮೇಲೆ ಬಾದುಷಾ ಮಾಡೋದು ನೋಡ್ಕೊಂಡು ಬರೋಣ. ಎಲ್ಲ ಒನ್ ಬೈ ಒನ್ ತೋರಿಸ್ತಾ ಬರ್ತೀನಿ ನಿಮಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಫಸ್ಟ್ ನೋಡಿ, 2 ಕಪ್ಪು ಮೈದಾ ಹಿಟ್ಟಿಗೆ 1 ಕಪ್ಪು ಚಿರೋಟಿ ರವೆ. ನಂತರ ಚಿರೋಟಿ ರವೆ ಇರಲಿಲ್ಲ, ಮೀಡಿಯಮ್ ಅಂದರೆ ಇಡ್ಲಿ ರವೆ ಇತ್ತು. ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಹಾಕ್ಕೊಂಡೆ, ನೀವು ನೋಡ್ಬೋದು. ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಅದನ್ನ ಗುಳಿ ಮಾಡಿಟ್ಕೊಂಡು, ನೋಡಿ, ಗುಳಿ ಮಾಡಿಟ್ಕೊಂಡು ಅದಕ್ಕೆ ತುಪ್ಪ ಬಿಸಿ ಮಾಡಿ ಹಾಕಬೇಕು. ಇದಕ್ಕೊಂದು 3 ಅಥವಾ 4 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗತ್ತೆ. ಎಲ್ಲರೂ ಸೋಡಾ ಹಾಕಿ ಮಾರ್ತಾರೆ, ಅದು ಒಳಗೆ ಗೂಡು ಥರ ಬರುತ್ತೆ. ಅದರಾಗೆ ಸೋಡಾ ಹಾಕಲಿಕ್ಕೆ ಯಾಕೋ ಮನಸ್ಸಾಗಿಲ್ಲ. ನೋಡಿ, ಬಿಸಿ ತುಪ್ಪನ ಹಾಕಿ ನೋಡಿ, ಒಂದು 3-4 ಟೇಬಲ್ ಸ್ಪೂನಷ್ಟು ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಅಂದಾಜಲ್ಲಿ ನೀರು ಹಾಕ್ಕೊಳ್ಳಿ. ಬೇಕಾದ್ರೆ ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು. ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅಂದರೆ ಒಂದು ಬರೀ ಚಿಟಿಕೆ ಹಾಕ್ಕೊಳ್ಳಿ ಸಾಕು. ಸ್ವೀಟ್ ಅಲ್ವಾ, ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಬಾದುಷಾ. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ. ತೀರಾ ಗೂಡು ಬೇಕು ಅನ್ನೋರು ಒಂದು ಸ್ವಲ್ಪ ಸೋಡಾ ಪುಡಿ ಇದು ಅಡುಗೆ ಸೋಡಾ ಇದೆಯಲ್ಲ, ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ನೀಟಾಗಿ ಫಸ್ಟಿಗೆ ನಾವು ನಾದಬೇಕು ಅಂತ ಹೇಳಿಲ್ಲ, ಒಂದು ಸಲ ಕಲಸಿಟ್ಬಿಟ್ಟು. ಈಗ ನೋಡಿ, ಅದು ಮೆತ್ತಗುಂಟು. ಆನಂತರ ಅದು ಸ್ವಲ್ಪ ನೀರು ಹೇಳ್ಕೊಂಡು ಸರಿ ಹೋಗುತ್ತೆ. ಅದು ಒಂದು 10 ನಿಮಿಷ ಮುಚ್ಚಿಡಬೇಕಾಗತ್ತೆ. ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕ, ಎಣ್ಣೆ ಬಿಸಿಗಿಡೋದು ಎಲ್ಲನೂ ಮಾಡೋಣ. ನೋಡಿ, ಈಗ ನೋಡಿ, ಎಣ್ಣೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇಟ್ಟೆ ನೋಡ್ಬೋದು. ಅದನ್ನ ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿ ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಹೊರಟೆ. ನೋಡಿ, 2 ಕಪ್ಪು, ನಾನು 3 ಕಪ್ಪಷ್ಟು ಟೋಟಲಿ ತಗೊಂಡಿದ್ನಲ್ವ, 2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡೆ ನಾನು. ಒಂದು ಹಿಡಿ ಜಾಸ್ತಿ ಹಾಕಿದೆ, ಯಾಕೋ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು. 1 ಕಪ್ಪಷ್ಟು ನೀರು ಹಾಕಿ ಅದನ್ನ ಕರಗಕ್ಕೆ ಬಿಟ್ಬಿಡಿ. ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡೆ, ಆಮೇಲೆ ಅನ್ನಿಸ್ತು ನನಗೆ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಸಕ್ಕರೆ ಪಾಕ ತೀರಾ ಗಟ್ಟಿಯಾಗಿದ್ರೂ ಅದು ಬಾದುಷಾ ಎಳ್ಕೊಳ್ಳಲ್ಲ. ತೀರಾ ತೆಳಗಾಗಿದ್ರೆ ಏನಾಗುತ್ತೆ, ಅದು ಮುದ್ದೆ ಆಗಿಬಿಡುತ್ತೆ, ಮುಟ್ಟಿದ ತಕ್ಷಣ ಉದುರೋಗುತ್ತೆ, ಹಂಗೆ ಆಗುತ್ತೆ. ನೋಡಿ, ಇದಕ್ಕೆ ನೋಡಿ, ಈಗ ನೋಡಿ, ಇದು ಸ್ವಲ್ಪ ನಾದಬೇಕು. ಅದು ಕರಗ್ತಾ ಇರಬೇಕು. ನಾನು ಅಲ್ಲಿ ನಾದ್ಕೊಂಡೆ ಒಂದು 5 ನಿಮಿಷ ಅಷ್ಟು ನಾದ್ಕೋಬೇಕು, ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಹೀಗೆ ಉಂಡೆ ತೆಗಿಲಿಕ್ಕೆ ನೀಟಾಗಿ ಬರುತ್ತೆ ಅದು. ಚಿರೋಟಿ ರವೆ ಇದ್ದರೆ ಮಾತ್ರ ಮರಿಬೇಡಿ. ನನಗೆ ಚಿರೋಟಿ ರವೆ ತುಂಬ ಮಿಸ್ ಮಾಡಿಕೊಂಡೆ ನಾನು ಏನು ಗೊತ್ತಾ, ಮೊನ್ನೆನೇ ಹಿಂದಿನ ಅವತ್ತೇ ಮಾಡಿಟ್ಕೊಂಡೆ. ಬೆಳಗ್ಗೆನೇ ಜಾವ ಗಡಿಬಿಡಿ ಆಗುತ್ತೆ ಅಂತ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಹೇಳಿ, ತುಳು ಶಿವಳ್ಳಿ ಬ್ರಾಹ್ಮಣರ ಅಡುಗೆಗಳೆಲ್ಲ. ನೋಡಿ, ಈಗ ನೋಡಿ, ನನಗೆ ಅದರಷ್ಟು ಇದರಲ್ಲಿ 30 ಬಾದುಷಾ ಆಗಿತ್ತು. ನನಗೆ ಒಳಗೆ ಕಟ್ ಮಾಡಿ ತೋರಿಸ್ಲಿಕ್ಕೆ ಟೈಮೇ ಆಗಿಲ್ಲ. ಸ್ವಲ್ಪ ಮಾಡಿದಾವತ್ತೇ ತೋರಿಸ್ದೆ. ಆನಂತರ ಮಾರನೇ ದಿವಸ ಕರೆಕ್ಟಾಗಿ ಹೇಳ್ಕೊಂಡಾಗ ಹೇಗಾಯಿತು ಅಂತ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ. ತುಂಬಾ ಚೆನ್ನಾಗಿ ಗೂಡಾಗಿ ಬಂದಿತ್ತು. ಒಳಗೆ ತುಪ್ಪ ಸಾಟೆ ಕೊಟ್ಟಿರ್ತೀವಲ್ವ, ಆದ ಕಾರಣ. ನೋಡಿ, ಈ ಥರ ಮಾಡಿಟ್ಕೊಳ್ಳಿ. ಕರೆಕ್ಟಾಗಿ ಆ ಅಂಗೈಯಲ್ಲಿ ಒತ್ತಿ ಮಧ್ಯೆ ಒಂದು ಚಿಕ್ಕ ತೂತ ಮಾಡ್ಬೋದು. ನಾನು ಇದು ತಗೊಂಬಂದೆ ಆ್ಯಕ್ಚುಲಿ. ನಾನು ಮುದ್ದೆ ಮಾಡೋಕ್ಕಲ್ಲ, ಅದು ಯಾಕೋ ಬೇಡ ಅಂತ ಅನ್ನಿಸ್ತು. ಆಮೇಲೆ ಕೈಯಲ್ಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಈ ಥರ ಯಾಕೋ ಸರಿ ಹೋಗಲಿಲ್ಲ ನನಗೆ. ಆಮೇಲೆ ಬಿಟ್ಟು ಕೈಯಲ್ಲೇ ಮಾಡಿಕೊಂಡೆ. ಏನು ಗೊತ್ತಾ, ಒಳಗಿನ ತನಕ ನೀಟಾಗಿ ಬೇಯುತ್ತೆ ಅಷ್ಟೇ, ಮತ್ತಿದೇನೂ ಇಲ್ಲ ಅದು. ನೋಡಿ, ಈ ಥರ ಮಾಡಿಟ್ಕೋಬೇಕು. ಆನಂತರ ನೋಡಿ, ಈ ಥರ ಮಾಡಿಟ್ಕೊಂಡು ನೋಡಿ, ಎಣ್ಣೆಯಲ್ಲಿ ಕರಿಬೇಕು ಅದನ್ನ. ಈಗ ನೋಡಿ, ಅದು ಜಾಸ್ತಿ ಕಾದಿರಬಾರ್ದು, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕಾಗತ್ತೆ. ಒಂದು ಸ್ವಲ್ಪ ಗುಳ್ಳೆ ಬಂದರೆ ಸಾಕು. ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ತನಕ ಕರಿಬೇಕಾಗತ್ತೆ ನಾವಿದನ್ನ. ಫ್ಲೇಮ್ ಜಾಸ್ತಿ ಮಾಡಲಿಕ್ಕೆ ಹೋದರೆ ಒಂದು ತಳ ಹಿಡಿಯುತ್ತೆ. ಜಾಸ್ತಿ ತುಂಬಿಸೋಕ್ಕೆ ಹೋಗಬೇಡಿ ಬಾದುಷಾನ, ಸ್ವಲ್ಪ ಫ್ಲೋಟಿಂಗಲ್ಲೇ ಇರಲಿ. ಸಪೋಸ್ ಫ್ಲೋಟಿಂಗಲ್ಲಿ ಇಲ್ಲ ಅಂತ ನೋಡಿ, ಈ ಥರ ಒಂದು ಸಪೂರದ್ದು ಚಮಚದ್ದು
ಅಥವಾ ಈ ಸಟ್ಟಗೆ ಅದು ತುದಿ ಇರುತ್ತಲ್ಲ ಇನ್ನೊಂದು ಬದಿ ಅದರ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಳ್ಳಿ. ಯಾವತ್ತು ನಾನು ಮಡ್ಡಿ ಗಿಡ್ಡಿ ಅದೇ ಮಾರ್ತಾ ಕೂತಿರ್ತೀವಿ, ಸರ್ ಒಂದು ಮಾಡೋಣ ಅಂತ ಅನ್ನಿಸ್ತು ನೋಡಿ. ಅಷ್ಟೊತ್ತಿಗೆ ನಾವು ಆ ಶುಗರ್ ಸಿರಪ್ ಇದೆಯಲ್ಲ ಸಕ್ಕರೆ ಪಾಕಕ್ಕೆ ಏಲಕ್ಕಿನ ಒಂದು 3 ಏಲಕ್ಕಿನ ಸಿಪ್ಪೆ ತೆಗೆದು ಗುದ್ದಿಟ್ಕೊಂಡೆ, ನೋಡ್ಬೋದು ನೀವು ಇಲ್ಲಿ. ಈ ಬಾದುಷಾ ಅಥವಾ ಸಾಟ್ ಮಾಡ್ತೀವಲ್ಲ ಇದಕ್ಕೆಲ್ಲ ಸಾಧಾರಣ ಸೇಮ್ ಒಂದೇ ಥರ, ಸ್ವಲ್ಪ ಪಾಕ ಜಾಸ್ತಿ ಮಾತ್ರ ಬರಬೇಕಷ್ಟೇ ನೋಡಿ. ಇದು ಒಂದೊಂದೇ ಕವುಚಿ ಹಾಕಿ ಆವಾಗ ನೀಟಾಗಿ 2 ಕಡೆನೂ ಅದು ಕರ್ದಂಗೆ ಆಗುತ್ತೆ. ಅದು ಗೋಲ್ಡನ್ ಬ್ರೌನ್ ಬರಬೇಕು, ಜಾಸ್ತಿ ಬ್ರೌನ್ ಬೇಡ ನೋಡಿ. ಎಷ್ಟು ನೀಟಾಗಿ ಬಂದಿದೆ ನೋಡ್ಬೋದು. ಈ ಟೂತ್ ಪಿಕ್ ಎಲ್ಲ ಇರುತ್ತಲ್ಲ ಅದನ್ನ ಹಾಕಿ ತೆಗೆದಾಗ ಅದ್ರಲ್ಲಿ ಅಂಟುಕೊಂಡಿರಬಾರ್ದು, ತೋರಿಸ್ಬೋದು. ಅಂಟುಕೊಂಡು ಇರಲಿಲ್ಲ, ಅದು ಅಷ್ಟೊಂದು ಬೆಂದಿದೆ ಅಂತ ಅರ್ಥ. ಅದು ಕಾಣಿಸ್ಲಿಲ್ಲ, ನನ್ನ ಕ್ಯಾಮರಾ ಸ್ವಲ್ಪ ವಾರೆಯಾಗಿ ಇಟ್ಟಿದ್ದು ನೋಡಿ. ಆನಂತರ ತೆಗೆದು ಹಾಕಿಬಿಡಿ. ನೋಡಿ ಆನಂತರ ಮತ್ತೆ ಇದೇ ಥರ ಎಲ್ಲನೂ ಕಾಯಿಸಿಟ್ಕೊಂಡಿದ್ದೀನಿ. ಒಂದು ಸಲ ಮಾಡಿ ನೋಡಿ, ಮನೆಯಲ್ಲೇ ಮಾಡಿದ ಸ್ವೀಟ್ ಬಹಳ ಟೇಸ್ಟ್ ಕೂಡ ಇರುತ್ತೆ. ಹೌದು, ನಾವು ಯಾವ ಎಣ್ಣೆಯಲ್ಲಿ ಮಾಡಿದ್ದೀವಿ ಅಂತಲೂ ಗೊತ್ತಿರುತ್ತೆ ನೋಡಿ. ಸಕ್ಕರೆ ಪಾಕಕ್ಕೆ ನೋಡಿ ಸ್ವಲ್ಪ ಕೇಸರಿ ದಳಗಳನ್ನು ಕಲರ್, ನಾನು ಆರ್ಟಿಫಿಷಿಯಲ್ ಫುಡ್ಡೆಲ್ಲ ಬಳಸಿಲ್ಲ. ಆನಂತರ ಸ್ವಲ್ಪ ಏಲಕ್ಕಿ ಪುಡಿ ಇದನ್ನ ಹಾಕಿ ಅದನ್ನ ಒಂದು ಕುದಿದು ಏನು ಗೊತ್ತಾ, ಒಂದು ಚಿಕ್ಕ ಪಾಕ ಬಂದರೆ ಸಾಕು, ನೂಲಳೆ ಪಾಕ ಎಲ್ಲ ಬೇಡ. ನೋಡ್ಬೋದು ನೀವಿಲ್ಲಿ ತೀರಾ ತೆಳು ಇದ್ದರೆ ಹೇಳಿದ್ನಲ್ಲ ಬಾದುಷಾ ತೀರಾ ಮೆತ್ತಗಾಗ್ಬಿಡತ್ತೆ. ತೀರಾ ಗಟ್ಟಿ ಇದ್ದರೆ ಏನಾಗುತ್ತೆ, ಪಾಕ ಎಳ್ಕೊಳ್ಳಲ್ಲ. ನೋಡಿ ಒಂದು ಡ್ರಾಪ್ ಸ್ವಲ್ಪ ಎಳೆ ಪಾಕ ಬಂದರೆ ಸಾಕಾಗುತ್ತೆ ಇದಕ್ಕೆ ನೋಡಿ. ಆದ ನಂತರ ಅದಕ್ಕೆ ಆ ಕ್ರಿಸ್ಟಲ್ ಆಗದಂಗೆ, ಆನಂತರ ಫರ್ದರ್ ಕುಕ್ ಆಗದಂಗೆ, ಅಂದರೆ ಮುಂದೆ ಕೆಳಗೆ ಇಟ್ಟ ನಂತರ ಕುಕ್ ಆಗ್ತಾ ಹೋದರೆ ಪಾಕ ಬೇಗ ಏರಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ನಾವು ಈ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಆನಂತರ ಆ ಬಾದುಷಾದಲ್ಲಿ ಒಂದು ಶೈನಿಂಗ್ ಬರುತ್ತೆ, ಅದಕ್ಕೂ ಹೆಲ್ಪ್ ಆಗುತ್ತೆ. ಅದಕ್ಕೆ ಒಂದು 1/4 ಕಡಿ ಲಿಂಬೆಹಣ್ಣು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ ಎಷ್ಟು ನೀಟಾಗಿ ಎಷ್ಟು ಶೈನಿಂಗ್ ಆಗಿ ಬಂದಿದೆ ಅಂತ ನೀವು ನೋಡ್ಬೋದು. ಒಂದನ್ನು ಕಟ್ ಮಾಡಿಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಪಾಕ ಎಳ್ಕೊಂಡಿತ್ತು ಅಂದರೆ ಫುಲ್ಲು ನಿನ್ನೆನೇ ಖಾಲಿಯಾಗಿಬಿಡ್ತು ನಮ್ಮ ಮನೆಯಲ್ಲಿ ನೋಡಿ. ಸಾಂಬಾರಿಗೆ ಬೂದು ಕುಂಬಳಕಾಯಿ ಹಚ್ಚಿಟ್ಕೊಂಡಿದ್ದೆ, ಅದರ ಸಿಪ್ಪೆನ ನೋಡಿ ಹಿಂಗೆ ಸ್ಟ್ರೈಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ ನಾವು ಈರುಳ್ಳಿ ಹಚ್ಚಿತೀವಲ್ವ ಹಾಗೇ ಹಚ್ಚಬೇಕು. ಹಚ್ಚಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಗಚಿಟ್ಟೆ ನಾನು. ನೀರು ಬಿಟ್ಕೊಂಡ್ರೆ ಅದಕ್ಕೆ ಅದರಲ್ಲಿ ಪಕೋಡ ಮಾಡಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಅಂತ. ಆನಂತರ ಅದರ ಮೇಲಿಂದ ನೋಡಿ 1 ಚಮಚೆಯಷ್ಟು ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಆನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು, ಒಂದು ಸ್ವಲ್ಪ ಓಂಕಾಳು ಹಾಕಿ ಅದನ್ನ ಇಟ್ಟು ಬಿಡಿ. ಆನಂತರ ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಟಾಗ ಆದರೆ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ನಾವು ಎಷ್ಟು ಹಿಡಿಸುತ್ತೋ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕು ನೋಡಿ. ಅಜ್ವೈನ್ ಹಾಕ್ಕೊಂಡಿದ್ದೀನಿ ನೋಡ್ಬೋದಲ್ಲಿ. ಈಗ ಇಲ್ಲಿ ನೋಡಿ ಹಾಗಲಕಾಯಿನ ಹೆಚ್ಚಿಟ್ಟು ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಕಾಣ್ಬೋದು. ಇದು ನೀರು ಹಿಂಡಿದರೆ ಕಹಿ ಹೋಗುತ್ತೆ ಅದರದ್ದು ನೋಡಿ. ಒಂದು ಕಡೆಯಿಂದ ಇಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇದು ನೋಡಿ ಇಲ್ಲಿ ಪಾಯಸಕ್ಕೆ ಇಟ್ಟಿದ್ದೀನಿ, ಇದ್ದಿಲಲ್ಲೇ ತಗೊಂಬಂದಿದ್ದೆ ಮೊನ್ನೆ ಹೊಸದು ಒಂದು. ಹೆಸರು ಬೇಳೆದ ಬೇಯಕ್ಕೆ ಇಟ್ಟಿದ್ದೀನಿ ನೋಡ್ಬೋದು ಇಲ್ಲಿ. ಆನಂತರ ಕೋಸಂಬರಿಗೆ ಕಡಲೆಬೇಳೆ ಮತ್ತು ಮುಳ್ಸೌತೆ ಹೆಚ್ಚಿಟ್ಟಿದ್ದೀನಿ. ಎಲ್ಲ ಫಿನಿಶ್ ಮಾಡಬೇಕಷ್ಟೇ. ಒಂದು ಕುಕ್ಕರಲ್ಲಿ ಕಡಲೆಕಾಳು ಸಾಂಬಾರಿಗೆ ನೋಡಿ, ಇದು ಕಡಲೆಕಾಳು ನೋಡಿ. ಇದು ನೋಡಿ ಸಾಂಬಾರನ್ನು ಬೇಯಕ್ಕಿಟ್ಟಿದ್ದೀನಿ ಬೂದು ಕುಂಬಳಕಾಯಿದ್ದು. ಆನಂತರ ಬೇಳೆನ ಬೇಯಕ್ಕಿಟ್ಟಿದ್ದೀನಿ. ನಾನು ಬೇಳೆನ ನೆನೆಸಿಟ್ಕೊಂಡಿದ್ರಿಂದ ಹಿಂದಿನ ಅವತ್ತು ಬೇಗ ಆಗಿಬಿಡುತ್ತೆ. ನೀಟಾಗಿ ಬೇಳೆ ಬೆಂದ್ರೇ ಸಾಂಬಾರು ಚೆಂದಾಗೋದು, ಸಾರಿ ಎಲ್ಲ ನೋಡಿ. ಆನಂತರ ಇಲ್ಲಿ ನೋಡಿ ನಾನಿನ್ನೆ ರೆಡಿ ಮಾಡಿಟ್ಟಿದ್ನಲ್ಲ ಅದೇ ನೋಡಿ, ವಿಡಿಯೋದ ಫಸ್ಟಲ್ಲಿ ತೋರಿಸಿದ್ನಲ್ಲ ಅದೇ ಎಲ್ಲ ಹೆಂಗೆ ನೀರು ಬಿಟ್ಕೊಂಡಿದೆ ಅಂತ ನೋಡ್ಬೋದು ನೀವಿಲ್ಲಿ. ಇದು ಕಹಿ ಎಲ್ಲ ಹೋಗುತ್ತೆ. ಇದಕ್ಕೆ ಆಲೂಗೆಡ್ಡೆ ಹಾಕಿ ಪಲ್ಯ ಮಾಡೋಣ, ಹಾಗಲಕಾಯಿ ಮತ್ತು ಆಲೂಗೆಡ್ಡೆ ಪಲ್ಯ. ಆನಂತರ ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಮುಳ್ಳು ಸೌತೆ ಮತ್ತು ಹೆಸರು ಬೇಳೆದ್ದು ಇದು ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಏಲಕ್ಕಿ ಹಾಕಲಿಕ್ಕೆ ಇಲ್ಲ. 1 ಕಪ್ಪು ಹೆಸರು ಬೇಳೆಗೆ 2 ಸೌತೆಕಾಯಿ ಬೇಕಾಗತ್ತೆ. ಈಗ ಒಗ್ಗರಣೆ ಎಲ್ಲ ಒಟ್ಟಿಗೆ ಮಾಡಿಟ್ಕೊಳ್ಳೋಣ ಅಂತ ಒಂದು 3-4 ಟೀ ಸ್ಪೂನ್ ಉದ್ದಿನ ಬೇಳೆ, ಒಂದು 3 ಟೀ ಸ್ಪೂನು ಸಾಸಿವೆ. ಇದು ಚಟಪಟ ಅಂದಾಗ ಅದಕ್ಕೆ ಕೆಂಪು ಮೆಣಸು ಬೇಕಂದರೆ ಒಂದು ಹಸಿರು ಮೆಣಸು,
ಆನಂತರ ಇಂಗು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಟ್ಕೋಬೇಕು. ಆನಂತರ ಅದೇ ಬಾಣಲಿಯಲ್ಲಿ ನಾನು ಹಾಗಲಕಾಯಿದ್ದು ಒಗ್ಗರಣೆ ಹಾಕಿದೆ. ಒಂದು ಒಗ್ಗರಣೆ ಮಾಡಿಟ್ಕೊಂಡ್ರೆ ಪದೇ ಪದೇ ಎಲ್ಲ ಸಾಮಾನು ತೆಗೆಯೋದಕ್ಕೆ ಸುಲಭ ಆಗುತ್ತೆ. ಇಂಥ ಫಂಕ್ಷನ್ಗಳಲ್ಲಿ ಅಡುಗೆಯವರು ಕೂಡ ಇದೇ ಥರ ಮಾಡ್ತಾರೆ. ಕೆಲಸ ಸ್ವಲ್ಪ ಬೇಗ ಮಾಡ್ಕೋಬೇಕು ಅಂದರೆ ನಾವು ಈ ಥರ ಮಾಡಬೇಕಾಗತ್ತೆ. ಬಟ್ ಏನು ಗೊತ್ತಾ, ಸಾರಿಗೆ ಮತ್ತು ಚಿತ್ರಾನ್ನಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಒಗ್ಗರಣೆ ಬೇಕಾಯಿತು. ಆಮೇಲೆ ನನಗೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ನೋಡ್ಬೋದಲ್ಲಿ, ಪಕ್ಕದಲ್ಲಿ ಕಾಣ್ತಾ ಇದೆ ಹಾಗಲಕಾಯಿ, ಅದು ಎಸಿಬೇಕು ನೋಡಿ. ಕರಿಬೇವಿನ ಸೊಪ್ಪು ಮತ್ತು ಇಂಗು ಹಾಕ್ಕೊಂಡು ಬೇಕಾದಷ್ಟು ಅದರಲ್ಲಿ ಬಾಣಲಿಯಲ್ಲೇ ಬಿಟ್ಟು ಒಗ್ಗರಣೆ ತೆಗೆದಿಟ್ಕೊಂಡೆ ನಾನು ಬಾಕಿ ರೆಸಿಪೀಸಿಗೆ. ನಮ್ಮ ಊರಲ್ಲೆಲ್ಲ ಮಿನಿಮಮ್ ಅಂದರೆ ಇಷ್ಟು ಅಡುಗೆ ಮಾಡ್ತೀವಿ ನಾವು ಶ್ರಾದ್ದಕ್ಕೆಲ್ಲ. ಇನ್ನು ದೊಡ್ಡ ದೊಡ್ಡ ಸ್ವೀಟೆಲ್ಲ ಆನಂತರ ಬೇಕಾದ ಹಾಗೆ ಮಾಡ್ಕೋತೀವಿ ನೋಡಿ. ಇದನ್ನ ಒಂದು 5 ನಿಮಿಷದಷ್ಟು ಹುರ್ಕೋಬೇಕು. ಯಾವುದು ಹಾಗಲಕಾಯಿನ ಸ್ವಲ್ಪ ಹುರಿದಷ್ಟು ನೋಡಿ, ಹುರಿದಷ್ಟು ಇದು ಕಹಿ ಕಡಿಮೆ ಆಗುತ್ತಾ ಹೋಗುತ್ತೆ. ಆಮೇಲೆ ಒಂದು 2 ಆಲೂಗಡ್ಡೆ ಸಿಪ್ಪೆ ಸಮೇತ ಹಾಕ್ತೀನಿ ನಾನು, ಅದರ ಗ್ಯಾಸ್ ಹೋಗುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಅರಿಶಿನ, ಆಲೂಗಡ್ಡೆ ಬಾಪ್ತು ಸ್ವಲ್ಪ ಅರಿಶಿನೂ ಹಾಕ್ಕೊಂಡೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಇದನ್ನ ಎರಡನ್ನೂ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಮಸಾಲೆ 1 by 1 ಮಸಾಲೆ ಹಾಕ್ತಾ ಬರಬೇಕು ನೋಡಿ. ಸ್ವಲ್ಪ ಹುಣಸೆ ಹಣ್ಣು ರಸ, ಜಾಸ್ತಿ ಬೇಕಾಗಲ್ಲ ಕಹಿ ಇರೋ ಕಾರಣ. ಆನಂತರ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಇಷ್ಟೇ ಹಾಕ್ಕೊಂಡಿರೋದು ಮಸಾಲೆಗೆ, ಮತ್ತು ಇನ್ನೇನು ಹಾಕಿರಲಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಬೆಲ್ಲನೂ ಜಾಸ್ತಿ ಬೇಡ, ಒಂದು 4 ಟೀ ಸ್ಪೂನಷ್ಟು ಸಾಕು ಇದಕ್ಕೆ ಬೆಲ್ಲ. ಖಾರ ನಿಮಗೆ ಬೇಕಾದ ಹಾಗೆ ಹಾಕ್ಕೊಳ್ಳಿ. ಹಾಕಿ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಸ್ಟವ್ ಚೇಂಜ್ ಮಾಡಿ ಬೇಯೋಕ್ಕಿಟ್ಟೆ ನಾನು. ಆ್ಯಕ್ಚುಲಿ ತೆಂಗಿನಕಾಯಿ ಬೇಕಾದರೆ ಹಾಕ್ಕೊಳ್ಳಿ, ಇದಕ್ಕೆ ಬೇಕಾಗಲ್ಲ. ನಿಮಗೆ ಬೇಕಾದರೆ ಅದಕ್ಕೆ ನೆಲಗಡಲೆ ಅಥವಾ ಎಳ್ಳಿನ ಪುಡಿ ಹಾಕ್ಕೋಬೋದು, ಹುರಿದ ನೆಲಗಡಲೆ ಪುಡಿ ಎಲ್ಲ ಹಾಕ್ಕೋಬೋದು. ಆನಂತರ ಅಷ್ಟೊತ್ತಿಗೆ ಇಲ್ಲಿ ಸಾಂಬಾರು ರೆಡಿ ಆಯಿತು ನೋಡಿ. ಇದಕ್ಕೇನು ಬೇಳೆ ಕಾಳು ಮಸಾಲೆಗಳನ್ನೆಲ್ಲ ಹಾಕಬೇಕು ನೋಡಿ. ಕಡಲೆಕಾಳು ಬೆಂದಿದೆ, ನೀವು ಇಲ್ಲಿ ಕಾಣ್ಬೋದು. ಅಷ್ಟು ನೀರು ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ತೆಗೆದಿಟ್ಟು ಮಿಕ್ಸಿ ತೊಳಿಯೋಕ್ಕಾಗತ್ತಲ್ವ ಅಂತ ಕಡಲೆಕಾಳು ಹಾಕ್ಕೊಂಡೆ, ನೀವು ನೋಡ್ಬೋದು ಇಲ್ಲಿ. ಆನಂತರ ಹಾಗೆಯೇ ಬೇಳೆನೂ ಹಾಕ್ಕೊಂಡೆ. ಸ್ವಲ್ಪ ಸಾರಿಗೆ ಮತ್ತು ಸಾಂಬಾರಿಗೆ ಒಟ್ಟಿಗೆ ಬೇಳೆ ಬೇಯಿಸಿದ ಕಾರಣ ಸಾರಿಗೆ ಇಟ್ಕೊಂಡು ಸಾಂಬಾರಿಗೆ ಬೇಳೆ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು ಸಾರು ಸಾಂಬಾರು ನೋಡಿ. ಇದು ಕುದೀತಾ ಇರೋ ಹಾಗೆ ನೋಡಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಬೇಡ ಇದಕ್ಕೆ, ಯಾಕಂದರೆ ಬೂದು ಕುಂಬಳಕಾಯಿ ಸ್ವಲ್ಪ ಹುಳಿ ಥರ ಇರುತ್ತೆ ಅದು ನಿಮಗೆ. ಹುಣಸೆ ಹಣ್ಣಿನ ರಸ, ಉಪ್ಪು, ಬೆಲ್ಲ, ಆಮೇಲೆ ರುಬ್ಬಿಟ್ಟ ಮಸಾಲೆ. ನಾನು ಸಾಂಬಾರು ಪುಡಿ ಮಾಡಿಟ್ಟಿರ್ತೀನಲ್ವ, ಅದರದ್ದೇ ನಾನು ಸಾಂಬಾರು ಮಸಾಲೆ ಹಾಕ್ಕೊಂಡೆ ಆ್ಯಕ್ಚುಲಿ ನೋಡಿ. ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಅದಕ್ಕೆ ಸಾಂಬಾರು ಪುಡಿ ಒಂದು 4 ರಿಂದ 5 ಚಮಚ, ನಿಮ್ಗೆ ಎಷ್ಟು ಬೇಕು, ನೀವು ಯಾವ ಥರ ಸಾಂಬಾರು ಪುಡಿ ಮಾಡಿದರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು 4 ಟೀ ಸ್ಪೂನ್, ಚಿಕ್ಕ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೋಡಿ. ಅದಕ್ಕೆ ಹಾಕಿ ಮಗಚಿ ಕುದಿ ಬರಿಸಿ ಅದು ಕುದೀತಿದ್ದಂಗೆ ನೋಡಿ. ಇಲ್ಲಿ ಪಾಯಸದ್ದು ಹೆಸರು ಬೇಳೆ ಬೆಂದಿದೆ. ಅದಕ್ಕೆ ನಿಮಗೆ ಸ್ವಲ್ಪ ಗೋಡಂಬಿ ಮತ್ತು ನಾನು ಸೌತೆಕಾಯಿ ಅಂದರೆ ಮುಳ್ಸೌತೆ ಅಂತೀವಲ್ವ, ಅದನ್ನ ಒಟ್ಟಿಗೆ ಹಾಕ್ಕೊಂಡು ಬೇಯಿಸಬೇಕು. ಅಷ್ಟೊತ್ತಿಗೆ ನೋಡಿ ಒಲೆಯಲ್ಲಿ ಇನ್ನೊಂದು ಒಲೆಯಲ್ಲಿ ಸಾರೂ ರೆಡಿಯಾಗಿದೆ. ಸಾರು ನಾನು ಮೊನ್ನೆ ದ್ವಾದಶಿ ಅಡುಗೆನಲ್ಲಿ ತೋರಿಸಿದ್ದೆ, ಅದಕ್ಕೆ ಡೀಟೇಲಾಗಿ ತೋರಿಸಿಲ್ಲ ನಾನು ನೋಡಿ. ಅಷ್ಟೊತ್ತಿಗೆ ನೋಡಿ ಈ ಪಾಯಸಕ್ಕೂ ನೋಡಿ ಕುದಿ ಬೆಂದಿದೆ. ತೆಂಗಿನಕಾಯಿ ಹಾಲು ಹಾಕಿ ಮತ್ತು ಬೆಲ್ಲ ಹಾಕಿ ಕುದಿಸಿದೆ ಅಷ್ಟೇ. ಈಗ ಚಟ್ನಿಗೆ ನೋಡ್ಬೋದು ನೀವಿಲ್ಲಿ ಮಾಮೂಲು 1 ಎಲೆಗದ ಚಟ್ನಿ, ಆನಂತರ ಕೋಸಂಬರಿಗೆ ಒಗ್ಗರಣೆ ತೆಂಗಿನಕಾಯಿ ತುರಿ ಹಾಕಿ ಇಟ್ಟಿದ್ದೀನಿ ನೋಡ್ಬೋದು. ಈಗ ಹಪ್ಪಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು 4 ರಿಂದ 5 ಬಾಳೆಹಣ್ಣು, ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಬೆಲ್ಲ, ಇಷ್ಟು ಹಾಕಿ ರುಬ್ಕೊಳ್ಬೇಕು. ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಇದಕ್ಕೆ.
ಅದಕ್ಕೆ ಹಿಡಿಯುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಸ್ವಲ್ಪ ಹುರಿದ ಎಳ್ಳನ್ನು ಹಾಕ್ಕೊಳ್ಳಿ, ಎಳ್ಳು ಅಥವಾ ಏಲಕ್ಕಿ ಏನಾರು ಒಂದು ಹಾಕ್ಕೊಳ್ಬೋದು. ಆಮೇಲೆ ಹಿಡಿಯುವಷ್ಟು ಮಾತ್ರ ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಆನಂತರ ಎಣ್ಣೆಯಲ್ಲಿ ಕರೆದ್ರೆ ಅಪ್ಪ ರೆಡಿ ಆಯಿತು. ನಾನು ತುಂಬ ಸಲ ತೋರಿಸಿದ್ದೀನಿ ನಿಮಗೆ ಇದನ್ನ. ನಮಗೆ ಶ್ರಾದ್ದಕ್ಕೆ ಮಾಸಿಕಕ್ಕೆಲ್ಲ ಇದು ಆಗಲೇಬೇಕು. ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಅಂತಲೂ ನೋಡಿ. ಹೀಗೆ ಎಣ್ಣೆ ಬಿಟ್ಟು ಬಿಟ್ಟು ಕರಿಯೋ ಹಾಗೆ ಸಾರಿಗೆ, ಚಿತ್ರಾನ್ನಕ್ಕೆ, ಆನಂತರ ಒಂದು ತಂಬುಳಿ, ಮೆಂತ್ಯ ತಂಬುಳಿಗೆ ಹುರ್ಕೊಂಡು ನೋಡ್ಬೋದು. ಫಸ್ಟ್ ಇದು ಸಾರಿಗೆ ಜೀರಿಗೆ ಒಗ್ಗರಣೆ, ಜೀರಿಗೆ, ಕರಿಬೇವು ಸೊಪ್ಪು, ಇಂಗಿನ ಒಗ್ಗರಣೆ. ಆನಂತರ ಅದೇ ಪಾತ್ರೆಗೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಮೆಂತೆ, 1/4 ಚಮಚದಷ್ಟು ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ ತುರಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಹಾಕಿ ತಂಬುಳಿಗೆ ಹುರಿದಿಟ್ಕೊಂಡೆ ನೋಡ್ಬೋದು ನೀವು ಇಲ್ಲಿ. ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ರುಬ್ಬಿದರೆ ಆಗೇ ಬಿಡ್ತು ನಮ್ಮ ತಂಬುಳಿ ನೋಡ್ಬೋದು. ಆನಂತರ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಇದು ಆಗಿಬಿಡ್ತು. ಅದೇ ಪಾತ್ರೆಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ನಾನು ರೆಡಿ ಮಾಡಿಟ್ಟಿದ್ದೆ ಸ್ವಲ್ಪ ಹಾಕಿ, ನೆಲಗಡಲೆ, ಆಮೇಲೆ ಸ್ವಲ್ಪ ಅರಿಶಿನ, ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚಿತ್ರಾನ್ನಕ್ಕೆ ಒಗ್ಗರಣೆ ಕೊಟ್ಟೆ. ನೋಡಿ ಒಗ್ಗರಣೆ ರೆಡಿ ಆದ ತಕ್ಷಣ ಅನ್ನಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ನೋಡಿ ನಿಂಬೆಹಣ್ಣು ಒಂದು ಅರ್ಧ ಕಡಿ, ಸ್ವಲ್ಪನೇ ಮಾಡಿರೋದು ನಾನು. ಸ್ವಲ್ಪ ಬೇಕಂದರೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ, ಒಂದು ಅರ್ಧ ಚಮಚಷ್ಟು. ಆ ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ, ಆ ಹುಳಿನ ಹೊಡೆಯುತ್ತೆ. ಅದು ಮಾಡಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿ ಆಗಿಬಿಡ್ತು. ಈಗ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಉದ್ದಿನ ಬೇಳೆ ಮಿಕ್ಸಿಗೆ ಹಾಕ್ಕೊಂಡಿದ್ದು ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿ ಬಂದು. ಈ ಥರ ನಾವು ರುಬ್ಬೇಕಿದ್ರೆ ಯಾವ ಥರ ನಾನು ರುಬ್ಬಬೇಕು ಮಿಕ್ಸಿಯಲ್ಲಿ, ಗ್ರೈಂಡರ್ ಇಲ್ಲದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು. ನೋಡಿ ಮಿಕ್ಸಿಗೆ ನೆನೆಸಿಟ್ಟ ಉದ್ದಿನ ಬೇಳೆ ಒಂದು 3-4 ಗಂಟೆ ಅದು ನೆನಿಬೇಕು. ಉದ್ದಿನ ಬೇಳೆ ಹಾಕ್ಕೊಳ್ಳಿ, ನೀರು ಫುಲ್ಲು ಖಾಲಿ ಮಾಡಿ, ಅದು ಎಕ್ಸ್ಟ್ರಾ ನೀರು ಇರುತ್ತಲ್ವ ಅದನ್ನ ಫುಲ್ಲು ಖಾಲಿ ಮಾಡ್ಕೊಳ್ಳಿ. ಆನಂತರ ಅದು ಮಿಕ್ಸಿ ತೊಳಿಯೋಕ್ಕಾಗತ್ತೆ, ಖಾರ ರುಬ್ಬಲಿಕ್ಕೆ ಅಂದರೆ ಶುಂಠಿ ಕಾಯಿಮೆಣಸೆಲ್ಲ ರುಬ್ಬಲಿಕ್ಕೂ ಆಗುತ್ತೆ, ಅದು ನೀರು ಎಸಿಬೇಡಿ. ಆನಂತರ ಒಂದು 5-6 ಪೀಸ್ ಐಸ್ ಕ್ಯೂಬ್ ಹಾಕ್ಕೊಳ್ಳಿ, ಅದಕ್ಕೆ ನಾವು ನೀರು ಖಾಲಿ ಮಾಡಬೇಕನ್ನೋದು. ಆವಾಗ ಗಟ್ಟಿಯಾಗಿ ರುಬ್ಬಲಿಕ್ಕಾಗತ್ತೆ, ಹೀಟ್ ಆಗೋದಿಲ್ಲ ಮಿಕ್ಸಿ, ತುಂಬ ಚೆನ್ನಾಗಿ ಅದು ಒದಗಿ ಬರುತ್ತೆ ನಮ್ಮದು ಉದ್ದು. ಆನಂತರ ನೋಡಿ ಕಾಯಿಮೆಣಸು, ಶುಂಠಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಇಂಗು, ಉಪ್ಪು ಇದನ್ನ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ, ಸ್ವಲ್ಪ ನೀರಿತ್ತಲ್ಲ ಅದನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ಮತ್ತೊಂದು ಏನು ಗೊತ್ತಾ, ನಾನು ಆನಂತರ ಬೀಟ್ ಮಾಡಿದೆ. ನಿಮಗೆ ಬೀಟರ್ ಇದ್ದರೆ ಒಳ್ಳೆಯದಾಗುತ್ತೆ, ನಾನು ಬೀಟರಲ್ಲಿ ಬೀಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬೀಟ್ ಮಾಡ್ಕೊಬೇಕು ಅಂತ ನೋಡಿ. ಈಗ ನೀವು ಹಾಕಿದ ತಕ್ಷಣ ಅದು ತೇಲಬೇಕು ಆ ನೀರಲ್ಲಿ. ಒಂದು ಕೈಯಲ್ಲಿ ಒಂದೇ ಡೈರೆಕ್ಷನಲ್ಲಿ ಅದನ್ನು ತುಂಬ ಹೊಡಿಬೇಕು, ಆವಾಗ ನಿಮಗೆ ಅದು ಏರೇಷನ್ ಆಗುತ್ತೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿನ ವಡೆ. ಒಂದು ಸ್ವಲ್ಪ ಪಾತ್ರೆಗೆ ನೋಡಿ ನಾನು ಮೊಸರು ವಡೆ ಮಾಡ್ತಾಯಿದ್ದೀನಿ ನೋಡ್ಬೋದು, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಇಂಗು ಹಾಕಿ ಕರಗಿಸಿಡಿ. ಆನಂತರ ನೋಡಿ ಸ್ವಲ್ಪ ನೀರು ಹಿಡ್ಕೊಂಡು ಎಣ್ಣೆಲ್ಲ ಕಾಯ್ಲಿಕ್ಕಿಟ್ಟೆ ನೋಡ್ಬೋದು ಈ ಪಕ್ಕದಲ್ಲಿ. ಅಷ್ಟೊತ್ತಿಗೆ ಮೊಸರು ಮಜ್ಜಿಗೆ ಮಾಡೋಣ ಅಂತ ರೆಡಿ ಮಾಡಿದೆ. ಮೊಸರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಗ್ಗರಣೆ, ಸ್ವಲ್ಪ ಇಂಗು, ಉಪ್ಪು
ಇಷ್ಟು ಹಾಕಿ ಕಡ್ಗೋಲಲ್ಲಿ ನೋಡಿ ಅದನ್ನು ತಿರುಗಿಸಿದೆ ನೋಡ್ಬೋದು. ನಾನು ತೀರಾ ಇದು ನಮ್ಮದಲ್ಲಿ ಬೆಣ್ಣೆ ತೆಗಿಬಾರ್ದು ಅಂತ ಹೇಳ್ತಾರೆ ಶ್ರಾದ್ದ ಅಥವಾ ಮಾಸಿಕದ ಅವತ್ತು. ಅದು ತೆಗೆದಿಟ್ಟೆ ನೋಡ್ಬೋದು. ಅಷ್ಟೊತ್ತಿಗೆ ಇಲ್ಲಿ ಎಣ್ಣೆ ಕರೆದಿತ್ತು. ಕೈಯಲ್ಲಿ ನೀರು ಮುಟ್ಕೊಂಡು ಸ್ವಲ್ಪ ಸ್ವಲ್ಪ ಉದ್ದಿನ ಹಿಟ್ಟನ್ನು ತೆಗೆದು ಹೀಗೆ ಹಾಕ್ತಾ ಬನ್ನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಕಾದಿತ್ತು. ನಾನು ಆ ಮೊಸರು ಮಜ್ಜಿಗೆ ಮಾಡಲಿಕ್ಕೆ ಹೋದ್ನಲ್ಲ, ಮಸಾಲೆ ಮಜ್ಜಿಗೆ, ಮೊಸರು ಮಜ್ಜಿಗೆ ಅನ್ನೋದಕ್ಕಿಂತಲೂ ನೋಡಿ ಅದನ್ನ ನೀಟಾಗಿ ಅದನ್ನ ಇದು ಮಾಡಿ ಎರಡೂ ಸೈಡಾಗಿ ಕರ್ಕೊಳ್ಳಿ. ಉದ್ದಿನ ಬೇಳೆ ಅಂತೂ ತುಂಬಾ ಚೆನ್ನಾಗಿತ್ತದು. ಉದ್ದಿನ ಬೇಳೆ ಚೆನ್ನಾಗಿದ್ದರೆ ಮಾತ್ರ ವಡೆ ಚೆನ್ನಾಗಿ ಬರುವಂಥದ್ದು, ಇಡ್ಲಿ ದೋಸೆ ಎಲ್ಲ. ನೋಡಿ ಎರಡೂ ಸೈಡ್ ಕರ್ಕೊಂಡು ಅದನ್ನ ತೆಗೆದಿಟ್ಕೊಳ್ಳಿ. ಇದು ಸ್ವಲ್ಪ ಟ್ವಿಸ್ಟ್ ಇದೆ, ನಾವು ಮೊಸರು ವಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಈಗ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಕೇಳಿ ಹಾಕಿಸ್ಕೊಳ್ತಾರೆ. ನೀವು ಒಂದ್ಸಲ ಬೇಕಾದ್ರೆ ಮಾಡಿ ನೋಡಿ. ಖಾರ ಬೇಕಾದ್ರೆ ನಿಮಗೆ ಬೇಕಾದಾಗೆ ಹಾಕ್ಕೊಳ್ಳಿದೆ ವಡೆಗೆಲ್ಲ. ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕ್ತೀವಿ, ನಮ್ಮನೆಲ್ಲ ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು. ನೋಡಿ ಇದೇ ಥರ ಇನ್ನೊಂದು ಸಲ ಬಿಟ್ಕೊಂಡಿದ್ದೀನಿ ನೋಡ್ಬೋದು. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತಲೂ ನೀವು ಕಾಣ್ಬೋದು. ಅದು ಐಸ್ ಕ್ಯೂಬ್ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆನಂತರ ಬೀಟ್ ಮಾಡಬೇಕು. ನಾನು ಆ ಬೀಟ್ ಮಾಡಿದ ವೀಡಿಯೋ ಎಲ್ಲೋ ಮಿಸ್ ಆಗಿದೆ ನನ್ನ ಹತ್ರ. ಒಂದೇ ಕ್ಲಾಕ್ ವೈಸ್ ನಾನು ಇನ್ನೊಂದು ಸಲ ಬೇಕಾದ್ರೆ ಅದಕ್ಕೋಸ್ಕರ ವೀಡಿಯೋ ಮಾಡಿ ತೋರಿಸ್ತೀನಿ, ನಿಮ್ಗೆ ಕರೆಕ್ಟಾಗಿ ಬರುತ್ತೆ ಅದು. ನೋಡಿ ಈಗ ಈ ಕಾದ ವಡೆ ಉಂಟು ನೋಡಿ, ಅದನ್ನ ಈಗ ನೀರಿಗೆ ಹಾಕ್ಕೊಳ್ಬೇಕು. ನೋಡಿ ನಾವು ನೀರಿಗೆ ಹಾಕ್ಕೊಂಡು 2 ರಿಂದ 3 ನಿಮಿಷ ಬಿಡಬೇಕಾದ್ರೆ, ಬಿಸಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ, ಹಾಕ್ಕೊಳ್ಬೇಕು. ನೋಡಿ ಹಾಕಿ ಇಟ್ಕೊಳ್ಳಿ. ನೋಡಿ ಈಗ ನೋಡಿ ಆಯ್ತು. ನೋಡಿ ಸ್ವಲ್ಪ ಹಿಂಗೆ ನೋಡಿ, ಜೋರು ಹಿಂಡಬಾರ್ದು, ಒಡೆಯುವ ಹಾಗೆ ನೀರು ಹೋಗಬೇಕು, ಅಷ್ಟು ಮಾತ್ರ ಹಿಂಡ್ಕೊಂಡು ಈ ಥರ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೆ ಮೊಸರು ವಡೆ. ಮೊಸರು ಜಾಸ್ತಿ ಕುಡಿಯಲ್ಲ, ನಿಮಗೆ ಹೆವಿ ಅಂತ ಅನಿಸೋದಿಲ್ಲ. ಅದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ ಎರಡೂ ಹಾಕಿದ್ದೀನಿ. ಇನ್ನೊಂದು ಸಲ ಕರೆದಿದ್ದನ್ನು ನಾನು ನೋಡಿ ಇಂಗು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಲ ಕರೆದಿದ್ದನ್ನು ಕೂಡ ನಾನು ಹಾಕ್ಕೊಳ್ತೀನಿ, ಅಷ್ಟು ಸಾಕಾಗಲ್ಲ. ತುಂಬ ಇಷ್ಟಪಟ್ಟು ತಿಂತಾರೆ. ಬಟ್ ಏನು ಗೊತ್ತಾ, ಇದ್ರ ಜಾಸ್ತಿ ಶೆಲ್ಫ್ ಲೈಫ್ ಇರಲ್ಲ. ಸಂಜೆ ಒಳಗೆ ನಾವು ಖಾಲಿ ಮಾಡಬೇಕಾಗತ್ತೆ, ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಉಳಿದ ಹಿಟ್ಟಿಗೆ ನೋಡ್ಬೋದು ನೀವಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಇನ್ನು ಉಳಿದ ಮಾಮೂಲು ಪ್ಲೇನ್ ಒಡೆಗಾದರೆ ಅಕ್ಕಿ ಹಿಟ್ಟು, ಮಸಾಲೆ ಅಂತೂ ಹಾಕಿದ್ದೀವಲ್ಲ, ನಾನು ಮಿಕ್ಸಿಗೆ ಹಾಕಿ ತೋರಿಸಿದ್ನಲ್ಲ, ಕಾಯಿ ಮೆಣಸು, ಶುಂಠಿ, ಇಂಗು, ಜೀರಿಗೆ ಎಲ್ಲ, ಅದನ್ನ ಮಿಕ್ಸಿಗೆ ಹಾಕಿ ತೊಳೆದು ಇದಕ್ಕೆ ಹಾಕಿಬಿಡಬೇಕು. ನೋಡಿ ಅದು ವಡೆ ಹಾಕಿದ್ದೀನಿ, ಅಲ್ಲಿ ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ. ನೋಡಿ ಈಗ ನೋಡಿ 2ನೇ ಸಲ ಅದು ನೋಡಿ ಹಾಕ್ಕೊಂಡು ಇದಕ್ಕೇನು ಮೊಸರು ಹಾಕಿದರೆ ಆಗೇ ಬಿಡ್ತು. ನಾನು ಮೊಸರು ಹಾಕೋ ವಿಡಿಯೋ ಕಡೆ ಮಿಸ್ ಆಗಿದೆ. ಫುಲ್ ಮೊಸರು ಹಾಕಿದರೆ ಸರಿ, ಮತ್ತಿನ್ನೇನೂ ಇಲ್ಲ. ಇದಕ್ಕೆ ಬೇಕಾದ್ರೆ ಒಂದು ಮೊಸರಿನ ಬಾಪ್ತು ಒಂದು ಅರ್ಧ ಚಮಚ ಉಪ್ಪು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹುಳಿ ಮೊಸರು ಬೇಡವೇ ಬೇಡ, ಸಿಹಿ ಮೊಸರು ಹಾಕ್ಕೊಳ್ಳಿ. ತುಂಬಾ ಅದ್ಭುತವಾಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ ಈ ಥರ. ಸ್ವಲ್ಪ ಮೊಸರನ್ನ ಬಾಪ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ಅಷ್ಟೊತ್ತಿಗೆ ಈ ಬೂದು ಕುಂಬಳಕಾಯಿ ಸಿಪ್ಪೆ ತೆಗೆದಿಟ್ಟಿದ್ನಲ್ಲ, ಅದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇಂಗು ಬೇಕು ಅಂತ ಅನ್ನಿಸ್ತು, ಇಂಗು ಪುನಃ ಸ್ವಲ್ಪ ಹಾಕ್ಕೊಂಡೆ ನಾನು. ಆನಂತರ ಹಿಡಿಯೋ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕು. ಅದಕ್ಕೆ ಒಂದು 3 ರಿಂದ 4 ಚಮಚ. ಅರ್ಧ ಕುಂಬಳಕಾಯಿದು ಎಷ್ಟಿರ್ಬೋದು ಹೇಳಿ, ತೀರಾ ದೊಡ್ಡದೇನಲ್ಲ ಅದು. ಈ ಸಾರಿನ ಜೊತೆ ನೆಂಚಿಕೊಂಡು ತಿನ್ನೋಕ್ಕೆ ಭಾಳ ಅದ್ಭುತವಾಗಿರುತ್ತೆ. ಹೆಲ್ದಿ ತರಕಾರಿ ಬೇರೆ ಅದು. ಎಣ್ಣೆಯಲ್ಲಿ ಕರೆದಿದ್ದು ಅಂತ ಮಾತ್ರ ಒಂದು ಡ್ರಾಬ್ಯಾಕ್ ಬಿಟ್ಟರೆ ಭಾರಿ ಒಳ್ಳೇದಿದೆ ಅಲ್ಲ. ನೋಡಿಂದ ನೀಟಾಗಿ ನಾವು ಪಕೋಡ ಬಿಡ್ತೀವಲ್ವ, ಅದೇ ಥರ ಎಣ್ಣೆಯಲ್ಲಿ ಕರಿತಾ ಬನ್ನಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್. ಫಂಕ್ಷನ್ ಆವತ್ತು ಮನೆಯಲ್ಲಿ ರೆಕಾರ್ಡ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ. ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ದುಡ್ಡು ಏನೂ ಹೋಗೋದಿಲ್ಲ, ಏನೂ ಆಗೋದಿಲ್ಲ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಮಾಡಬೇಡಿ. ನೋಡಿ ಇದು ಕರಿತಾ ಬಂತು, ನೋಡ್ಬೋದು ನೀವು ಎಷ್ಟು ನೀಟಾಗಿ ಉದುರಾಗಿ ಬರುತ್ತೆ ಅಂತ. ಈ ಸಾರಿನ ಜೊತೆ ಅದನ್ನ ನಾವು ಸರ್ವ್ ಮಾಡ್ಬೋದು. ಎಣ್ಣೆ ಇತ್ತಲ್ಲ ಅಂತ ಮಾಡಿದೆ, ಸುಮ್ಮನೆ ಎಸೆಯೋ ಬದಲು ಒಂದು ಚಟ್ನಿ ಮಾಡಬೇಕು. ಚಟ್ನಿ ಮಾಡಿದ್ರೆ ಅಷ್ಟು ಖಾಲಿ ಆಗಲ್ಲ, ಅದಕ್ಕೆ ಇನ್ನೊಂದು ಥರ ಪಕೋಡ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಬನ್ನಿ ಫ್ರೆಂಡ್ಸ್. ನೋಡಿ ಪಾಯಸ, ಅನ್ನ, ಚಿತ್ರಾನ್ನ, ವಡೆ, ಅಪ್ಪ, ನೋಡಿ ಕುರುಕುರು, ನಮ್ಮದು ಬಾದುಷಾ, ಪಲ್ಯ, ಕೋಸಂಬರಿ, ಚಟ್ನಿ, ನೆಲ್ಲಿಕಾಯಿ, ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ. ನೋಡ್ಬೋದು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತು ಅದನ್ನೂ ಹೇಳಿ ಪ್ಲೀಸ್ ಕಮೆಂಟ್ಸಲ್ಲಿ. ನೋಡಿ ಈ ಕಡೆಯಿಂದ ನೀವು ತಂಬುಳಿನೂ ನೋಡ್ಬೋದು. ಆನಂತರ ಮೊಸರು ವಡೆ, ನಾನು ಮೊಸರು ಹಾಕಿದ್ದು ಮಿಸ್ ಆಗಿದೆ, ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಬರೀ ಮೊಸರು ಮಾತ್ರ, ಮತ್ತು ಇನ್ನೇನು ಹಾಕಿಲ್ಲ. ನೋಡಿ ಮೊಸರು, ಮಸಾಲೆ ಮಜ್ಜಿಗೆ, ಸಾರು ಮತ್ತು ಸಾಂಬಾರು. ನೋಡಿ
ಈ ಕಡೆಯಿಂದ ಪಾಯಸ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಅಂತ. ವಿಡಿಯೋ ಇಷ್ಟ ಆದರೆ ಗೊತ್ತಾ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಾನು ಯಾವತ್ತೂ ಹೇಳಲ್ಲ. ಶಾರ್ಟ್ಸಲ್ಲಿ ದಿನಾ ಕೃಷ್ಣನ ಅಲಂಕಾರನೂ ಹಾಕ್ತಾ ಇರ್ತೀನಿ, ಅದನ್ನ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.